ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಸದಿರಲು ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಪರೀಕ್ಷೆ ಇಲ್ಲದೆ ಯಾವ ರೀತಿ ಗ್ರೇಡ್ ಕೊಡಬೇಕು ಎಂದು ಬಹಳ ಯೋಚಿಸಬೇಕಿದೆ. ಮಕ್ಕಳ ಯೋಗಕ್ಷೇಮ ಮತ್ತು ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ವರ್ಷ 2ನೇ ಅಲೆ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ. ಒಂದು ವರ್ಗ ಪರೀಕ್ಷೆ ನಡೆಸಬೇಕು ಎಂದರೆ ಕೆಲವರು ಬೇಡ ಎನ್ನುತ್ತಿದ್ದಾರೆ. ಹೀಗಾಗಿ ಬಿಇಒಗಳ ಮೂಲಕ ಮಕ್ಕಳು ಮತ್ತು ಪೋಷಕರ ಅಭಿಪ್ರಾಯ ಪಡೆದಿದ್ದೇವೆ. ಈ ವರ್ಷವೂ ಪರೀಕ್ಷೆಗೆ ತಯಾರಿ ನಡೆಸಿದ್ರು, ಆದರೆ ಕಳೆದ 3 ದಿನಗಳಿಂದ ಈ ನಿರ್ಧಾರ ಮರುಪರಿಶೀಲನೆ ಬಗ್ಗೆ ಚರ್ಚೆ ನಡೆಸಿದ್ದೇನೆ. ಶಿಕ್ಷಣ ತಜ್ಞರ ಅಭಿಪ್ರಾಯ ಸಹ ಪಡೆದಿದ್ದೇನೆ ಎಂದು ತಿಳಿಸಿದರು. ಇನ್ನು ಎಸ್ಎಲ್ಸಿ ಪರೀಕ್ಷೆ ಬಗ್ಗೆ ಮಾತನಾಡಿದ ಅವರು, ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆಗೆ ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಈ 3 ವಿಷಯಗಳನ್ನು ಸೇರಿಸಿ ಒಂದು ಪೇಪರ್ ನೀಡಲಾಗುತ್ತದೆ. ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರಶ್ನೆಗಳು ಸರಳ ಹಾಗೂ ನೇರವಾಗಿರಲಿದ್ದು ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ. ಇದೇ ರೀತಿ ಇನ್ನೊಂದು ಪತ್ರಿಕೆ ಭಾಷಾ ವಿಷಯಗಳನ್ನು ಒಳಗೊಂಡಿದ್ದು ಪರೀಕ್ಷೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಇನ್ಫ್ಯಾಕ್ಟ್ ಕೆಲವು ರಾಜ್ಯಗಳಲ್ಲಿ ಸೆಕೆಂಡ್ ಪಿಯುಸಿ ಪರೀಕ್ಷೆ ರದ್ದು ಮಾಡಿದ್ಮೇಲೆ ಆ ರಾಜ್ಯಗಳ ಪಿಯುಸಿ ಮುಖ್ಯಸ್ಥರನ್ನ ನಾವು ಸಂಪರ್ಕ ಮಾಡಿದ್ವು. ನೀವು ಯಾವ ರೀತಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತೀರಾ? ಪಿಯುಸಿ ಪರೀಕ್ಷೆ ರದ್ದು ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ ಮಾಡ್ತೀರಾ ಅಂತನೂ ಕೂಡ ಕೇಳಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಯಾರು ಕೂಡ ತೆಗೆದುಕೊಳ್ಬಹುದಾದ ಮಾನದಂಡದ ಬಗ್ಗೆ ಯಾರೂ ಖಚಿತತೆ ಇಲ್ಲ. ಟೆಸ್ಟ್ ಹರ್ ಎಬಿಲಿಟಿ ಥ್ರೂ ಪ್ರಾಪರ್ ಎಕ್ಸಾಮ್, ದೆನ್ ವಿ ಆರ್ ಥಿಂಕಿಂಗ್ ಆಫ್ ಹೋಲ್ಡಿಂಗ್ examinations after the situation comes to a ಇನ್ನು ಈ ಬಗ್ಗೆ ಪರವಿರೋಧ ಚರ್ಚೆಗಳು ನಡೆಯುತ್ತಿದ್ದು, ಶಿಕ್ಷಣ ತಜ್ಞರು ಪ್ರಥಮ ವರ್ಷದ ಪಿಯುಸಿ ಪರೀಕ್ಷೆಯ ಆಧಾರದ ಮೇಲೆ ಗ್ರೇಡಿಂಗ್ ಮಾಡಿದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆಯಾಗುತ್ತಿದೆ ಎಂದು ಹೇಳಿದ್ದಾರೆ. ತೊಂದರೆಯಾಗುತ್ತದೆ. ಪರೀಕ್ಷಾ ಕೇಂದ್ರಿತವಾಗಿ ಬೆಳೆದಂತ ನಮ್ಮ ಈ ವ್ಯವಸ್ಥೆಯಲ್ಲಿ ನಾವು ಪರೀಕ್ಷೆಯನ್ನು ಮಾಡದೇ ಇದ್ರೆ ಬೇರೆ ಬೇರೆ ತರದ ಅದಕ್ಕೆ ಪರಿಣಾಮಗಳಿದೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ತುಂಬಾ ಮಕ್ಕಳ ಮೇಲಾಗಿರ್ಬೋದು, ಪೋಷಕರ ಮೇಲಾಗಿರ್ಬೋದು, ಒಂದು ಶಿಕ್ಷಣ ವಲಯದಲ್ಲಿಯೇ ಇವನು ಶಿಕ್ಷಕರಿಗೆ ಒಂದು ಗಿಲ್ಟಿ ಸೆನ್ಸ್ ಕಾಡಕ್ಕೆ ಶುರುವಾಗ್ಬಿಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಈ ತರದ್ದು ಇದೆಲ್ಲದಕ್ಕೂ ಒಂದು ಒಳ್ಳೆ ಅತ್ಯುತ್ತಮ ಮಾರ್ಗ ಅಂತ ಅನಿಸ್ತದೆ. ಯಾಕೆಂದ್ರೆ ಪರೀಕ್ಷಾ ಅವಧಿಯನ್ನು ಕಮ್ಮಿ ಮಾಡಿದ್ರು, ವಿಷಯಗಳ ಅಂಕಗಳ ಅವಧಿ ಕಮ್ಮಿ ಮಾಡಿದ್ರು, ಪರೀಕ್ಷೆಯನ್ನು ಅತ್ಯಂತ ಸೌಹಾರ್ದಯುತವಾಗಿ ಮಾಡೋದ್ರ ಬಗ್ಗೆ ಭರವಸೆ ಕೊಟ್ಟರು. ಅದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪರೀಕ್ಷೆಯನ್ನು ಅತ್ಯಂತ ವೈಜ್ಞಾನಿಕ ಕ್ರಮದಲ್ಲಿ ಮಾಡೋದ್ರ ಬಗ್ಗೆ ಗ್ರೇಡಿಂಗ್ ಪದ್ಧತಿಯಿಂದಲೇ ನಾವು ಇದನ್ನು ಗುರುತಿಸ್ತೇವೆ ಅನ್ನೋದು ತುಂಬ ಮುಖ್ಯವಾದಂಥ ವಿಷಯ. ಅಂದರೆ ನನ್ನ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಪರೀಕ್ಷೆಗಳನ್ನು ಒಂದು ರೀತಿಯಲ್ಲಿ ಬಿಟ್ಟಿದ್ರಿಂದ ಅಂದರೆ ಮಾಡೋದಿಲ್ಲ ಅಂತ ನಿರ್ಧಾರ ತಗೊಂಡಿರೋದು ಸರ್ಕಾರದ ತುಂಬ ಒತ್ತಡ ಇತ್ತು. ಆದರೂ ಕೂಡ ಒಂದು ಮಧ್ಯಮ ಮಾರ್ಗವನ್ನು ಅನುಸರಿಸಿ ಒಂದು ಒಳ್ಳೆ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡು ಬೇರೆ ಎಕ್ಸಾಮ್ಸಲ್ಲಿ ತುಂಬ ಅಂತರವಿದೆ. ಹಾಗಾಗಿ ನಮಗೆ ಸೆಕೆಂಡ್ PUC ಎಕ್ಸಾಮ್ಸ್ ಬೇಕು. ಬಟ್ ನಾವು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳು SLC ಎಕ್ಸಾಮ್ ಆಗಿ ಬಂದ ಮೇಲೆ ಈ PUC, ಈ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗ್ಬೋದು, ಈ ಚಟುವಟಿಕೆಗಳಿಗೆ ಹೊಂದ್ಕೊಳ್ಳಿಕ್ಕೆ ಅವರಿಗೆ ತುಂಬ ಟೈಮ್ ಬೇಕಾಗ್ತದೆ. ಆ ಟೈಮ್ ಆಗುವಾಗಲೇ ಒಂದು ಅರ್ಧ ವರ್ಷ ಕಂಪ್ಲೀಟ್ ಆಗ್ತದೆ. ಹಾಗೂ ಕೊನೆಯ ಹಂತಕ್ಕೆ ಬರುವಾಗ ಆ ಮಕ್ಕಳು ಎಕ್ಸಾಮ್ಗಳನ್ನು, ಫಸ್ಟ್ PUC ಎಕ್ಸಾಮ್ಗಳನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಒಬ್ಬ ಶಿಕ್ಷಕನಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. 3 ದಿನಗಳ ಹಿಂದೆ ಮಾಧ್ಯಮದವರ ಮುಂದೆ ಇದೇ ರೀತಿಯ ಪರೀಕ್ಷೆಯನ್ನು ನಾನು ಸೂಚಿಸಿದ್ದೆ. ಈ ಹಿನ್ನೆಲೆಯಲ್ಲಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಭಿನ್ನ ಇಷ್ಟೇ, ದೀರ್ಘಕಾಲ ಪರೀಕ್ಷೆಯ ದಿನಾಂಕವನ್ನು ಮುಂದೂಡಬೇಡಿ. 10-15 ದಿವಸಗಳ ಮುನ್ಸೂಚನೆ ಸಾಕಾಗುತ್ತದೆ. ಪುನಃ ಮಕ್ಕಳನ್ನು ಶಾಲೆಗೆ ಕರೆಸಿ ಅವರಿಗೆ ಯಾವುದೇ ರೀತಿಯ ಬೋಧನೆ ಅಗತ್ಯ ಇಲ್ಲ. ಪ್ರಶ್ನೆ ಪತ್ರಿಕೆಯನ್ನು 3-4 ವಿಧದ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದು ಬಿಡಬೇಕು. ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಮೊಬೈಲ್ನ ಮೂಲಕ ಅದನ್ನು ರವಾನಿಸಲಿಕ್ಕೆ ಸಾಧ್ಯ ಇದೆ.